ಪ್ರಾಕೃತಿಕ ವಿಕೋಪದ ತುರ್ತು ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಫೋನ್ ಆಫ್ ಮಾಡದೆ ಜನರ ಸೇವೆಗೆ ಸದಾ ಸಿದ್ಧರಾಗಿ ಮತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ವಾಸ್ತವ್ಯ ಇರಿ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ತಾಲೂಕು ಪಂಚಾಯತ್ ಎಸ್ಜಿಎಸ್ವೈ ಸಭಾಂಗಣದಲ್ಲಿ ನಡೆದ ಈ ಸಭೆಯಲ್ಲಿ ಮುಂಗಾರು ಮುನ್ನೆಚ್ಚರಿಕೆ ವಿವಿಧ ಸಮಸ್ಯೆಗಳ ಕುರಿತ ಸಿದ್ಧತೆ ಬಗ್ಗೆ ಚರ್ಚಿಸಲಾಯಿತು. ಆಲ್ಮೋಸ್ಟ್ ಡ್ಯಾಮೇಜ್ ಅನ್ನು ತಪ್ಪಿಸಬಹುದು. ಆದರೆ ಆ ವ್ಯವಸ್ಥೆಗೆ ಅದನ್ನು ನಾವು ಏನಾದರೂ ಸರಿಯಾಗಿ ಮಾಡಿ ಅದನ್ನು ರಿಪೇರಿ ಮಾಡೋದು ಹೋದರೆ ಅದಕ್ಕೆ ಎಸ್ಟಿಮೇಟ್ ಮಾಡುವಂಥ ವ್ಯವಸ್ಥೆ ನಮ್ಮ ಇದರಲ್ಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಇಲ್ಲ. ಯಾಕಂದರೆ ನಿಮಗೆ CC ಡ್ರೈವಿಗೆ ಮಾತ್ರ ನೀವು ಎಸ್ಟಿಮೇಟ್ ಮಾಡಿ ಕೊಡುವಂಥ ವ್ಯವಸ್ಥೆ ಇದೆ. ಅಲ್ಲಿ ನಾವು JCB ಇಟ್ಕೊಂಡು ಹೋದರೆ ಅದು ಅಲ್ಲಿ ಏನಾದರೂ ಒಂದು 20-30 ಸಾವಿರ ಕೆಲಸ ಆಗಿದೆ. ಅದನ್ನು ಅದಕ್ಕೆ ಬಿಟ್ಟು ಕೊಡಲಿಕ್ಕೆ ಆಗುವುದಿಲ್ಲ, ಪಂಚಾಯತ್ ವ್ಯವಸ್ಥೆಯಲ್ಲಿ ಆಗುವುದಿಲ್ಲ. ಅದನ್ನು ನಾವು ಹೋದ ವರ್ಷ ನಾವು ಮಾಡಿಕೊಂಡು ನಾವು ನಮ್ಮ ವ್ಯವಸ್ಥೆಯಲ್ಲಿ ಮಾಡ್ತಿದ್ದೇವೆ ಕಡೆಗೆ. ಆದರೆ ಎಲ್ಲ ಪಂಚಾಯತ್ ಅದಕ್ಕೆ ಸ್ವಲ್ಪ ಅಲ್ಲಿ ಹಟ್ಟಿಗೆ ಹೋದಾಗ ಸ್ವಲ್ಪ ಟೀಚರ್ ಸಿಗ್ತದೆ ಅಲ್ಲ. ನಾವು ಟೀಮ್ ಮಾಡಿ ನಾವು ಕೋವಿಡ್ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಜನರಲ್ ಆಗಿ ಹೋಗಿ ನಾವು ಕೆಲಸ ಮಾಡ್ತೀವಿ. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳ್ಳಿಪಾಡಿಗುತ್ತು ಅವರ ಕಚೇರಿ ಉದ್ಘಾಟನಾ ಸಮಾರಂಭದ ದಿನದಂದು ಆಕಸ್ಮಿಕವಾಗಿ ಮೃತಪಟ್ಟ 4 ಬಿಜೆಪಿ ಕಾರ್ಯಕರ್ತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ದೇಣಿಗೆಯನ್ನು ಶಾಸಕರ ಕಚೇರಿಯಲ್ಲಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಇತ್ತೀಚೆಗೆ ನಿಧನರಾದ ಬಿಜೆಪಿ ಕಾರ್ಯಕರ್ತರಾದ ಜನಾರ್ದನ್ ಬಾರಿಂಜೆ, ಪ್ರವೀಣ್ ನಾಯ್ಕ್, ನಿತಿನ್ ಯಾನೆ, ರೂಪೇಶ್ ಪೂಜಾರಿ, ವಿಜಿತ್ ಗುರುವಾಯನಕೆರೆ ಅವರ ಕುಟುಂಬಕ್ಕೆ ನೆರವು ನೀಡಿದರು. ಕಳೆದ ಕೆಲ ಸಮಯದ ಹಿಂದೆ ಅನಿರೀಕ್ಷಿತವಾಗಿ ನಿಧನರಾದರು. ಗ್ರಾಮದವರು ಒಬ್ಬ ಯುವಕ ಆಕಸ್ಮಿಕ ಅನಾರೋಗ್ಯದಿಂದ ನಿಧನರಾದಂಥ ಈ ಯುವಕ ಇತ್ತೀಚೆಗೆ ಕಳೆದ 16 ದಿನಗಳ ಹಿಂದೆ ನಿಧನರಾದಂಥ ನಿತಿನ್ ರೂಪೇಶ್ ರಾಜೇಶ್ ನಾಯ್ಕ್ ಉಳ್ಳಿಪಾಡಿ ಅವರು 2ನೇ ಬಾರಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಅವರ ಕಾರ್ಯಾಲಯ ಶುಭಾರಂಭಗೊಂಡಿದೆ. ಪಕ್ಷದ ಬೇರೆ ಬೇರೆ ಕಾರ್ಯಕ್ರಮ ಚುನಾವಣೆಯಲ್ಲಿ ಗೆದ್ದ ಬಳಿಕ ಗ್ರಾಮ ಮಟ್ಟದಲ್ಲಿ ಆಗಿದೆ. ಕ್ಷೇತ್ರ ಮಟ್ಟದಲ್ಲಿ ಪ್ರತಿ ವರ್ಷ ಚುನಾವಣೆ ಸಂದರ್ಭದಲ್ಲಿ ವಿಜಯೋತ್ಸವವನ್ನು ಆಚರಿಸುವುದು ರೂಢಿ. ಆದರೆ ಈ ಬಾರಿ ಶಾಸಕರೊಂದು ನಿರ್ಧಾರವನ್ನು ಮಾಡಿದರು. ಕಳೆದ ಕೆಲ ತಿಂಗಳಿಂದ ಪಕ್ಷದಲ್ಲಿ ಬೇರೆ ಬೇರೆ ಜವಾಬ್ದಾರಿಯಲ್ಲಿದ್ದು ದೇವರ ಪಾದ ಸೇರಿದ ಮತ್ತು ಕೆಲವೊಂದು ಅವಘಡದಲ್ಲಿ ಆಕಸ್ಮಿಕ ನಿಧನರಾದ ಆ ಕುಟುಂಬಕ್ಕೆ ಏನಾದರೂ ಶಾಸಕರ ನೆಲೆಯಲ್ಲಿ ಪರಿಹಾರವನ್ನು ಕೊಡಬೇಕು ಎನ್ನುವ ಯೋಚನೆಯನ್ನು ಮಾಡಿ ಪಕ್ಷದ ವಿಜಯೋತ್ಸವ ಆಚರಿಸುವ ಬದಲು ಅದಕ್ಕೆ ತಗಲುವಂಥ ಖರ್ಚನ್ನು ಆ ನೊಂದ ಕುಟುಂಬಕ್ಕೆ ಕೊಡುವುದರ ಮೂಲಕ ಅವರ ಬಾಳಿಗೆ ಸ್ವಲ್ಪ ಮಟ್ಟಿನ ಬೆಳಕಾಗುವ ದೃಷ್ಟಿಯಿಂದ ಈ ಯೋಜನೆ ಒಂದು ಹೊಸ ಯೋಜನೆ ಬಂಟ್ವಾಳದಲ್ಲಿ ನಮ್ಮ ಶಾಸಕರಾದ ರಾಜೇಶ್ ನಾಯ್ಕ್ ಮಾಡಿದ್ದಾರೆ.